ಕುಂದಾಪುರ ಪುರಸಭೆಯ ಸಾಮಾನ್ಯ ಸಭೆಯು ನಗರದ ಪುರಸಭಾ ಕಚೇರಿಯಲ್ಲಿ ನಡೆಯಿತು. ಸಭೆಯಲ್ಲಿ ಬಾಕಿ ಇರುವ ತಕ್ತೆ, ಸರ್ಕಾರದಿಂದ ಬಂದ ನಡವಳಿ, ಕುಂದಾಪುರ ಪುರಸಭೆಯ ಆರೋಗ್ಯ ಇಲಾಖೆಯ ಕಂಪ್ಯೂಟರ್ ಖರೀದಿಸುವ ಬಗ್ಗೆ ಚರ್ಚಿಸಲಾಯಿತು. ಸಭೆ ಪ್ರಾರಂಭಕ್ಕೂ ಮೊದಲು 5 ನಾಮನಿರ್ದೇಶಿತ ಸದಸ್ಯರಾದ ಪುಷ್ಪಾ ಶೇಟ್, ರತ್ನಾಕರ್ ಕುಂದಾಪುರ, ನಾಗರಾಜ್ ಕಾಂಚನ್, ಪ್ರಕಾಶ್ ಕಾರ್ವಿ, ದಿವಾಕರ್ ಪೂಜಾರಿ ಪ್ರಮಾಣ ವಚನ ಸ್ವೀಕರಿಸಿದರು. ಸ್ಥಾಯಿ ಸಮಿತಿ ಅಧ್ಯಕ್ಷ ಶೇಖರ್ ಪೂಜಾರಿ, ಉಪಾಧ್ಯಕ್ಷ ಸಂದೀಪ್ ಕಾರ್ವಿ, ಪುರಸಭೆ ಅಧ್ಯಕ್ಷ ಶ್ರೀಮತಿ ವೀಣಾ ಭಾಸ್ಕರ್ ಮೆಂಡನ್, ಮುಖ್ಯಾಧಿಕಾರಿ ಗೋಪಾಲ್ ಶೆಟ್ಟಿ ಉಪಸ್ಥಿತರಿದ್ದರು. ವಾಟ್ಸಪ್ನಲ್ಲಿ ಯಾರ್ಯಾರ ವಾರ್ಡಲ್ಲಿ ಹೆಚ್ಚುವರಿ ಕೆಲಸ ಆಗಿದೆ, ಪೈಪ್ಲೈನ್ ಮುಗಿದಿಲ್ಲ ಸರ್. ಹೆಚ್ಚುವರಿ ಯಾರಲ್ಲಿ ಆಗಿದೆ, ನಮ್ಮಲ್ಲಿ ಆಗಿದೆ, ಮುಗಿದಿಲ್ಲ. ಆಗಿದೆ, ಬಣ್ಣ ಮಾಡಿಟ್ಟಿದ್ದಾರೆ, ಕಾಯಿ ಮುಗಿಲಿಲ್ಲ, ಮುಗಿದಿಲ್ಲ. ಹೆಚ್ಚುವರಿ ಕೆಲವು ವಾರ್ಡ್ಗಳಿಗೆ ಹಾಕಿದೆ, ಅವರನ್ನು ಕೆಲಸ ಮುಗಿದಿದೆ ಅಂತ ಹೇಳಲಿಕ್ಕೆ ಬಿಡಲಿಲ್ಲ. 10 ಮೀಟರ್ 20 ಮೀಟರ್ ಮನೆ ಕೊಟ್ಟದ್ದು, 5-10 ಮೀಟರ್ 200 ಮೀಟರ್ ತಗೊಂಡು